సొల్మెలు నమ్మకుడ్ల తుಳು వార్తలు యాను డాక్టర్ ప్రియా హరీష్ ఇత ముఖ్యాంశాలు. ಕರಿನ ವರ್ಷ ಒರ್ಮನೆ ಕ್ಲಾಸ್ ಪರೀಕ್ಷೆ ನಡಪಂದಿ ನೀಡಿದವರ ಈ ಸರ್ತಿ 10ನೇ ಕ್ಲಾಸ್ ಪಾಸ್ ಮಲ್ಪರೆ ಸಾಧ್ಯಜಿ ಅಂಚಾದು ಎಸ್ಎಸ್ಎಲ್ಸಿ ಪರೀಕ್ಷೆ ನಡಪೌಂಡು ಮಂತ್ರಿ ಸುರೇಶ್ ಕುಮಾರ್. ಕೊರೋನಾ ಸೀಕು ಪಗರುನ ತಡೆಪೆರೆ ಬೊಕ್ಕ ಕುಡ್ಲಾ ಸಬ್ ಜೈಲು ಲೆಕ್ಕೊಡ್ದಿಚ್ಚ ಕೈದಿಲು ಉಪ್ಪು ನೀಡಿದವರ 29 ಕೈದಿಲೆಗೂ ಜಾಮೀನ್ ಚಂದನ್ ಪಟೇಲ್. ಅಬುದಾಬಿಡು ಕೇರಳ ತ್ರಿಶೂರ್ದ ಕೃಷ್ಣನ್ ಪನ್ಪುನರಿನ ಮರಣದಂಡನೆ ತಪ್ಪಾಯಿನ ಉದ್ಯಮಿ ಯೂಸಫ್ ಅಲಿ 2013 ದಿಂಚ ಜೈಲಡಿತ್ತಿನ ಕೃಷ್ಣನ್ ಬೇಗ ಊರುಗು. ಕೊರೋನಾ ಸೀಕಿತ್ತಿನ ಬಂಜಿನಲ್ಲಿನ ಬೇತೆ ಬೇತೆ ಆಸ್ಪತ್ರೆ ಬಲಿ ಬರ್ಪಾದಿನ ದೂರು ಸತ್ಯಗೂ ದೂರ ವೈದ್ಯರಿಗೂ ನಡೆದು ಬಾರಿ ಬೇಜಾರಾತಂದು ಸುದ್ದಿಗುಟ್ಟೋಡು ಅಸೋಸಿಯೇಷನ್ ಆಫ್ ಮೆಡಿಕಲ್ ಕನ್ಸಲ್ಟೆಂಟ್. ವಾರ್ತೆದ ವಿವರ. ಕೊರೋನಾ ಸೀಕದಾಲ ಪನ್ಪುನ ಕಾರಣಗಾದ ಕುಡ್ಲದ ಪ್ರಸೂತಿ ತಜ್ಞೆಡ್ದು ಸೇರ್ದು ಪಾಕಜನ ವೈದ್ಯರು ಬೊಕ್ಕ ಖಾಸಗಿ ಆಸ್ಪತ್ರೆಲು ಪೆದ್ದಾಯರೆ ಆಸ್ಪತ್ರೆಗೆ ನಲಿಪಾದೆರೆಂದು ಪೆದ್ದೊಳ್ತಿ ಉರ್ತಿ ದೂರ್ದಿನ ವಿಚಾರ ಸತ್ಯಗೂ ದೂರ ಅಂಚಿನ ತಪ್ಪು ಎಂಕ್ಲೆಡ್ದು ನಡತದ ಜಿಂದು ಅಸೋಸಿಯೇಷನ್ ಆಫ್ ಮೆಡಿಕಲ್ ಕನ್ಸಲ್ಟೆಂಟ್ ದ ಗುರ್ಕಾರ್ಯರು ಡಾಕ್ಟರ್ KR ಕಾಮತ್ ಪಂತೆರ ಆರು ಈ ಬಗೆಟ್ಟು ಸುದ್ದಿ ಕುಟ್ಟುಡು ಪಾತಿರಿಯರು. ಅಸೋಸಿಯೇಷನ್ ಆಫ್ ಮೆಡಿಕಲ್ ಕನ್ಸಲ್ಟೆಂಟ್ ದ ಗುರ್ಕಾರ್ಯರು ಡಾಕ್ಟರ್ KR ಕಾಮತ್ ಶುಕ್ರವಾರ ಕುಡ್ಲಡು ಸುದ್ದಿ ಕುಟ್ಟುಡು ಪಾತಿರ್ದು ಕೋವಿಡ್ ಸೀಕು ಉಂಡು ಪನ್ಪುನ ಕಾರಣಡು ಕುಡ್ಲದ ಪ್ರಸೂತಿ ತಜ್ಞರು ತನಕ ಪೆದ್ಪಾಯರೆ ಆಸ್ಪತ್ರೆಗೆ ಬಲಿ ಬರ್ಪಾದಿರಂದು ದೂರ್ದಿನ ಮುಳಿ ಬಿತ್ತಲ್ದ ಖತಿಜಾ ಜಾಸ್ಮಿನ್ ದೂರು ಸತ್ಯಗೂ ದೂರ ಎಂಕ್ಲೆಡ್ದು ಅಂಚಿನ ತಪ್ಪು ಆತಜಿಂದು ಆರ್ಪಂಡೆರ. ಕೆಲವು ದಿನೋಡ್ದು ಕುಡ್ಲದ ಬೇತೆ ಬೇತೆ ಆಸ್ಪತ್ರೆಲಿನ ಬಗೆಟ್ ಪೊಕ್ಕಡೆ ದೂರೊಂದುಲ್ಲೆರ. ಕೊರೋನಾ ಕಾಲಗಟ್ಟುಡು ವೈದ್ಯರು ತನ್ಕುಲೆನ ಕುಟುಂಬಡ್ದು ದೂರ ಐತದು ಸೀಕದಕ್ಲೆನು ತೂವೊಂದುಲ್ಲೆರ. ಆಂಡ ವೈದ್ಯರ್ನ ಮಿತ್ತೆ ದೂರು ಪಾಡ್ನವು ಮನಸ್ಸಿಗೆ ಬೇಜಾರುಂಡು ಮಲ್ದನಂದು ಆರ್ಪಂಡೆರ. ಆಸ್ಪತ್ರೆದ ಹಾಸಿಗೆಲು ಆಮ್ಲಜನಕ ಒದಗಾವನ ವೆಂಟಿಲೇಟರ್ ICU ಬೇತೆ ಅಗತ್ಯದ ಮರ್ದುಲು ತಿಕ್ಕಜಿಂಡ ವೈದ್ಯರನ್ನು ದೂರುನವು ನ್ಯಾಯನಾಂದು ಡಾಕ್ಟರ್ KR ಕಾಮತ್ ಕೇಂಡೆರ. ಅವರು ಡಾಕ್ಟರ್ಸ್ ಇಂದಾಗಿ ನಾವು ಇಷ್ಟು ಎಂಟತ್ತು ಆಸ್ಪತ್ರೆ ಸುತ್ತಾಡಬೇಕಾಗಿ ಬಂದಿದೆ ಪರಿಸ್ಥಿತಿ. ನಮ್ಮ ಲಗೇಜ್ ತರ ಲೋಡ್ ಅನ್ಲೋಡ್ ಅಂತ ಮಾಡುವಂತ ಪರಿಸ್ಥಿತಿ ಬಂದಿದೆ. ಅವ್ರು ಇದೆಲ್ಲ ಹೇಳೋದು ಡಾಕ್ಟರ್ಸ್ ಹೇಳಿದ ಒಂದು ಸಿಂಪಲ್ ಅಡ್ವೈಸ್ ಅದು ಬಂದ ಫಸ್ಟ್ ಟೈಮ್ ಇಂದ ಅವ್ರು ಫಾಲೋ ಮಾಡ್ತಿದ್ರೆ ಇದು ಯಾವುದು ಆಗ್ತದೆ. ಎರಡನೇದು ಸಿಂಪಲ್ ವಿಷಯ, ಈ ಪ್ಯಾಂಡಮಿಕ್ ಅಂದ್ರೆ ಪರಿಸ್ಥಿತಿ ಹೇಗೆ ಅಂದ್ರೆ ಇದು ಜಗತ್ತಿನ ಯಾವುದೇ ದೇಶದಲ್ಲಿ ಇದಕ್ಕೆ ಬೇಕಾದ ಎಲ್ಲ ಮೆಡಿಕಲ್ ಫೆಸಿಲಿಟಿ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆಯ್ತಾ? ಇಂಥ ಇದರಲ್ಲಿ ನಾವು ಇದ್ದ ಫೆಸಿಲಿಟೀಸ್ ಅನ್ನು ನಾವು ಎಲ್ಲರೂ ಗವರ್ಮೆಂಟ್ ಅಂದ್ರೆ ಸಿಸ್ಟಮ್, ನಾವು ಡಾಕ್ಟರ್ಸ್ ಮತ್ತು ಪಬ್ಲಿಕ್, ಇದರಲ್ಲಿ ಪಬ್ಲಿಕ್ ಇದು ಜವಾಬ್ದಾರಿ ಏನು ಕಡಿಮೆ ಅಲ್ಲ. ಸಿಂಪಲ್ ಉದಾಹರಣೆ, ಅವ್ರು ಕರೆಕ್ಟ್ ಆದ ಟೈಮಿಗೆ ಬಂದು ಅದಕ್ಕೆ ಬೇಕಾದ ಇನ್ಸ್ಟ್ರಕ್ಷನ್ಸ್ ಅವ್ರು ಫಾಲೋ ಮಾಡ್ತಿದ್ರೆ ವೆಂಟಿಲೇಟರ್ ಅವಶ್ಯಕತೆ ಬರ್ತಿರಲಿಲ್ಲ. ಪ್ರತಿಯೊಂದು ಹಾಸ್ಪಿಟಲ್ ಲಾಗ್ ನೀವು ನೋಡ್ತಾ ಹೋದ್ರೆ ದಿಸ್ ಡಸಂಟ್ ಆಡ್ ಅಪ್. ಆಕ್ಚುಲಿ ಹಾಸ್ಪಿಟಲ್ ರೆಕಾರ್ಡ್ ಬೇರೆ ಇದೆ. ಈಗ ಇವನ್ ಕಾಲ್ ರೆಕಾರ್ಡ್ಸ್ ಇದೆ. ಆಕ್ಚುಲಿ ಇಫ್ ಇಟ್ ಇಸ್ ಕಂಟೆಸ್ಟೆಡ್ ಆಲ್ ದ ಕಾಲ್ ರೆಕಾರ್ಡ್ಸ್ ವಿಲ್ ಎಕ್ಸ್ಪೋಸ್ ದೆಮ್. ನಮಗೆ ಅದು ಬೇಡ. ಸುಮ್ಮನೆ ಯಾಕೆ ಈ ರೀತಿಯ ಕೆಲಸ ಆದಮೇಲೆ ಎಲ್ಲ ಓದೋದ ಕಡೆಯಲ್ಲಿ ಸಿಕ್ಕಿದ ಸರ್ವಿಸ್ ಸಿಕ್ಕಿದೆ. ಈಗ ನೋಡಿ, ಮಂಗಳದಲ್ಲಿ ಸ್ಟೆಬಿಲೈಸ್ ಮಾಡಿ ಲೇಡಿ ಗೋಷನ್ಗೆ ಶಿಫ್ಟ್ ಮಾಡಿದ್ದಾರೆ. ಲೇಡಿ ಗೋಷನ್ ಬೇರೆಯವ್ರದ್ದು, ಅಲ್ಲಿ ನಮ್ಮ KMC ದುಡಿತಾರೆ, ಅಲ್ಲಿ ಸಿಸೇರಿಯನ್ ಆಗಿದೆ. ತದನಂತರ ವೆನ್ಲಾಕಿಗೆ ಬಂದರು, ಅಲ್ಲಿ ನೋಡ್ಕೊಂಡಿದ್ದಾರೆ. ಮತ್ತೆ ಡಾಕ್ಟರ್ ಕೊಲ್ಲಿಗೆ ಬಂದಿದ್ದಾರೆ, ಡಾಕ್ಟರ್ ಮಾಸ್ಕ್ ಹೇಳಿದ್ದಾರೆ. ಇದೆಂಥದ್ದು? ಖತಿಜಾ ಜಾಸ್ಮಿನ್ ದೂರ್ಪಾಡ್ದಿನ ವೈದ್ಯರಾಯನ ಡಾಕ್ಟರ್ ಪ್ರಿಯಾ ಬಳ್ಳಾಲ್ ಡಾಕ್ಟರ್ ಜಯಪ್ರಕಾಶ್ ಸುದ್ದಿ ಕುಟೊಡಿತದು ಪುಂಜೋನ ದೂರುಗೂ ಜವಾಬ್ ಕೊರ್ದು ಪಾತಿರಿಯರ. ತಾನು ಕಾಸು ಮಲ್ಪರೆ ವೈದ್ಯಕೀಯ ಬೇಲೆಗೆ ಬೈದಜಿ ಸಮಾಜ ಸೇವೆ ಮಲ್ಪರೆ ಬತ್ತಿನ ತನಕ ಕಾಲರಡು ಪತ್ತದು ಗೂಂಡಾಗಿರಿ ಮಲ್ಪುನ ಸಮಾಜನು ತೂದು ಬೇಜಾರಾತಂಡ ಕೆಲಸನೇ ಬುಡ್ದು ಪೋದು ಕೂಡ ತಾನು ಬೆನ್ನೆ ಸಾಗಲು ಕೆಲಸಡು ಸೇರುವೆಂದು ಡಾಕ್ಟರ್ ಜಯಪ್ರಕಾಶ್ ಬೇಜಾರಡ ಪಂಡಿರ. ನನಗೆ ಗೊತ್ತಿತ್ತು ಈ ಕೇಸನ್ನು ಹ್ಯಾಂಡಲ್ ಮಾಡಲಿಕ್ಕೆ ನನ್ನಂಥ ಸ್ಪೆಷಲಿಸ್ಟ್ಗಳು ಇಲ್ಲಿ ಯಾರೂ ಇಲ್ಲ, ನಾನೇ ಇದಕ್ಕೆ ಹೋಗಬೇಕು, ಈ ಕೇಸು ಹುಷಾರಿ ಆಗಬೇಕು ಹೇಳುವಂಥ ಒಂದು ಒಳ್ಳೆಯ ಮನಸ್ಸಿನಿಂದ ಹೋದದ್ದು. ಈಗ ಇದಿಷ್ಟೆಲ್ಲ ಮಾಡಿ ನನಗೆ ಈ ರೀತಿಯ ಒಂದು ಬ್ಯಾಡ್ ಪ್ರೆಸ್ ಬರುವಂಥದ್ದು, ಮತ್ತು ಬ್ಯಾಡ್ ಅಲಿಗೇಷನ್ಸ್ ಬರುವಂಥದ್ದು, ಮತ್ತು ನನ್ನ ಕಾಲರ್ ಹಿಡಿದು ತಳ್ಳಾಟ ಮಾಡುವಂಥದ್ದು, ನನ್ನ ಫೋನ್ ಎಳೆದಾಕುವಂಥದ್ದು, ಇದರಿಂದೆಲ್ಲ ಬೇಸರ ಆಗಿದೆ. ನಾನು ತಂದೆಯವರ ಹತ್ರ ಮಾತಾಡಿದ್ದೇನೆ. ಇದು ಸಮಾಜಕ್ಕೆ ಈ ಹೆಲ್ಪ್ ಮಾಡಿದರೆ ಅದಕ್ಕೆ ನೆನಪಿಲ್ಲ. ನಾನು ವೃತ್ತಿಯನ್ನು ಬಿಟ್ಟು ಕೃಷಿ ಮಾಡುವುದು ಹೇಳುವಂಥದ್ದ ದಾರಿಗೆ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಇದು ಸಾಕು, ಕ್ರಿಟಿಕಲ್ ಕೇರ್ ಸಾಕು, ವೈದ್ಯಕೀಯ ಸಾಕು. ಓಕೆ, ಯಾವಾಗ ನನ್ನ ಒಳ್ಳೆಯ ಕೆಲಸಕ್ಕೆ ನನ್ನ ಕಾಲರ್ ಹಿಡಿದು ತಳ್ಳಾಟ ಮಾಡ್ತಾರೋ ಮತ್ತೆ ಅವರ ಬಂಧನವೂ ಆಗುವುದಿಲ್ಲವೋ, ಓಕೆ, ಮತ್ತೆ ಪ್ರೆಸ್ಸಿನವರೆಲ್ಲ ಸೇರಿ ನನಗೆ ಬ್ಯಾಡ್ ಪ್ರೆಸ್ ಯಾವಾಗ ನೀಡ್ತಾರೋ, ಐ ಡೋಂಟ್ ಡಿಸರ್ವ್ ದಿಸ್.
ಗರ್ಭಿಣಿ ದಟ್ ಟು ಕೋವಿಡ್ ಪಾಸಿಟಿವ್ ನೀವು ನೆಗ್ಲೆಕ್ಟ್ ಮಾಡಬಾರ್ದು, ಇಟ್ ಕ್ಯಾನ್ ಗೆಟ್ ವರ್ಸ್. ನೀವು ಬರಲೇಬೇಕಿತ್ತು ಹಾಸ್ಪಿಟಲ್ಗೆ ಅಂತ ಹೇಳಿದೆ. ನಾನು ನಿಮಗೆ ಕಾಯ್ತಾನೆ ಇದ್ದೇನೆ. 19th ಪೂರ್ತಿ ನೀವು ಬರ್ತೀನಿ ಅಂತ ಹೇಳಿದ್ದೀರಾ, ಕಾಯ್ತಾ ಇದ್ದೆ. ಬಟ್ ನೀವು ಆಮೇಲೆ ಇನ್ನೊಂದು ಹಾಸ್ಪಿಟ್ಲಿಗೆ ಹೋದ್ರಿ. ಸೊ ಆಮೇಲೆ ನನಗೆ ಏನಾಗಿದೆ ಗೊತ್ತಿಲ್ಲ. 20th ನನಗೆ ಫೋನ್ ಮಾಡಿದಾಗ ನಾನು ಅದೇ ಹೇಳಿದ್ದು, KMCಗೆ ಹೋಗಿ, ಲೇಡಿ ವಾಶ್ಗೆ ಹೋಗಿ ಅಂತ. ಇಷ್ಟು ನನ್ನ ಅಡ್ವೈಸ್. ಅಂದರೆ ಆಮೇಲೆ ಇಂಟರ್ಫಿಯರೆನ್ಸ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರು. ನಾನು ಎಲ್ಲ ಕಡೆಯಲ್ಲಿ ಅವರನ್ನು ಬ್ಲಾಕ್ ಮಾಡಿದ್ದೇನೆ. ಡಾಕ್ಟರ್ ಮಾಫಿಯಾ ಅಂತ ಎಲ್ಲ ನೆನ್ನೆ ಪ್ರೆಸ್ಸಲ್ಲಿ ಬಂದಿತ್ತು. ಐ ಆಮ್ ವೆರಿ ಹರ್ಟ್ ಬೈ ದ್ಯಾಟ್. ದುಃಖ ಆಗ್ತದೆ. ಇಷ್ಟೆಲ್ಲ ನಾವು ನಮ್ಮ ಕೆಪಾಸಿಟಿಯಲ್ಲಿ ಏನು ಮಾಡ್ಲಿಕ್ಕೆ ಆಗ್ತದೆ ಅಷ್ಟನ್ನೆಲ್ಲ ಮಾಡಿ ಇಷ್ಟು ಕಷ್ಟಪಟ್ಟು ಹೀಗೆ ಹೆಸರು ತರಬೇಕಾ, 21 ವರ್ಷದ ಕೆಲಸ ಹೀಗೆ ಹೋಗ್ಬೇಕಾ ಅಂತ ತುಂಬಾ ಬೇಸರ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಸೀಕದಕ್ಲೆಡ್ದು ರಡ್ಡುಪಾಲ್ ಕಾಸು ವಸೂಲ್ ಮಲ್ತೊಂದುಲ್ಲೆರೆಂದು ಪ್ರತಿಭಟನೆ ಮಲ್ತದೆರೆಂದು ದೂರದ ಮಿತ್ತು ಕಾಂಗ್ರೆಸ್ ನಾಯಕಿ ಸೋಹೆಲ್ ಕಂದಕೆರೆನು ಪೊಲೀಸರು ಪೊಕ್ಕಡೆ ಬಂಧನ ಮಲ್ತದೆರೆಂದು ದೂರದು ಕಾಂಗ್ರೆಸ್ ಕಾರ್ಯಕರ್ತರು ಶುಕ್ರವಾರ ಕಂಕನಾಡಿ ಪೊಲೀಸ್ ಸ್ಟೇಷನ್ಗೂ ಮುತ್ತಿಗೆ ಪಾಡಿದೆರು. ಕಾಂಗ್ರೆಸ್ ಕಾರ್ಯಕರ್ತರು ಶುಕ್ರವಾರ ಕಂಕನಾಡಿ ಪೊಲೀಸ್ ಸ್ಟೇಷನ್ಗೂ ಮುತ್ತಿಗೆ ಪಾಡಿಯರು. ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಸೀಕದಕ್ಲೆಡ್ದು ರಡ್ಡುಪಾಲ್ ಕಾಸು ವಸೂಲ್ ಮಲ್ತೊಂದುಲ್ಲೆರೆಂದು ಪ್ರತಿಭಟನೆ ನಡಪಾಯಿನ ದೂರದ ಮಿತ್ತು ಕಾಂಗ್ರೆಸ್ ಯುವ ನಾಯಕಿ ಸೋಹೆಲ್ ಕಂದಕೆರೆನು ಪೊಲೀಸರು ಪೊಕ್ಕಡೆ ಬಂಧನ ಮಲ್ತದೆರೆಂದು ದೂರದು ಈ ಪ್ರತಿಭಟನೆ ನಡೆತಂಡ. ಕಂಕನಾಡಿ ನಗರ ಪೊಲೀಸರಿನ ಕ್ರಮಕ್ಕೂ ಕಾಂಗ್ರೆಸ್ ಕಾರ್ಯಕರ್ತರು ವಿರೋಧ ಮಲ್ತದು ಸ್ಟೇಷನ್ದ ಎದುರು ಏವ್ರತೋಜಾಯರು. ಈ ಬಂಧನದ ಪಿರೌಡು ಬಿಜೆಪಿ ನಾಯಕರು ಒತ್ತಡ ಪಾಡಿದೆರು. ಬಿಜೆಪಿ ದಕ್ಕಲು ಪೊಲೀಸ್ ಇಲಾಖೆದ ಮಿತ್ತು ಒತ್ತಡ ಪಾಡ್ದು ಕಾಂಗ್ರೆಸ್ ಕಾರ್ಯಕರ್ತರನ್ನು ಬಂಧನ ಮಲ್ಪನ ಕೆಲಸ ಮಲ್ತೊಂದುಂಡು ಸೋಹಿಲ್ ಕಂದಕ ಪಂತೆರ. ಪೊಲೀಸ್ ಸ್ಟೇಷನ್ಗೆ ಬತ್ತಿನ ಮಾಜಿ ಶಾಸಕರು ಜಿಆರ್ ಲೋಬೋ, ವಿಧಾನ ಪರಿಷತ್ ಮಾಜಿ ಸದಸ್ಯರ ಐವನ್ ಡಿಸೋಜಾ, ಯುವ ಕಾಂಗ್ರೆಸ್ ಮಾಜಿ ಜಿಲ್ಲಾ ಗುರುಕಾರ್ಯರು ಮಿಥುನ್ ರೈ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಸಮಾಧಾನ ಮಲ್ತೆರ. ಅಲ್ಲ, ಕೇಸ್ ಆಗೋದಕ್ಕೆ ಏನು ಹೆದರಿಕಿಲ್ಲ. ಕೇಸ್ ಮಾಡ್ಲಿ, ಅವರು ಕೇಸ್ ಮಾಡ್ಬೇಕಂತ ನಾವು ಹೇಳೋದು, ಕೇಸ್ ತೆಗೆಯುವಂತ ಹೇಳೋದಲ್ಲ, ಕೇಸ್ ಇಂದ ತೆಗೀರಿ ಅಂತ ಹೇಳೋದಲ್ಲ. ನಾವು ಹೇಳೋದು ಆಸ್ಪತ್ರೆ ಮಾಡುವ ಉಪದ್ರ ಉಂಟಲ್ಲ, ಅದನ್ನು ನಾವು ಖಂಡಿಸ್ತೇವೆ, ಇನ್ನೂ ಕೂಡ ಖಂಡಿಸ್ತೇವೆ. ನಾನು ಹೋಗಿ ಅಲ್ಲಿ ಮಾತಾಡಿದ್ದು, ನಾವು ಗಲಾಟೆ ಮಾಡಲಿಲ್ಲ, ಫಾರ್ ಯುವರ್ ಇನ್ಫಾರ್ಮೇಷನ್. ಆ ಮಾತಾಡಿದ್ದಕ್ಕಾಗಿ ಇವತ್ತು ನನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಇವರು ಅಲ್ಲಿಂದ ಬರೆದು ಕಂಪ್ಲೇಂಟ್ ಮಾಡಿದ್ದಾರೆ. ಇದೇ ಕೇಸಿನ ವಿಚಾರವಾಗಿ ನಾನು ಆಲ್ರೆಡಿ ಮುಚ್ಚಲಿಕ್ಕೆ ಬರೆದು ಕೊಟ್ಟಿದ್ದಾಗಿದೆ ಈ ಸ್ಟೇಷನಲ್ಲಿ, ಇವಾಗಲ್ಲ 1 ವಾರ ಮುಂಚೆ. ಪುನಃ ಅದನ್ನು ಇವತ್ತು ಕೆದಕಿ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಇಲ್ಲಿನ ಒಂದು ರಾಜಕೀಯ ವ್ಯವಸ್ಥೆಯ ಪಕ್ಷ ಬಿಜೆಪಿ ಪಕ್ಷ ಪೊಲೀಸ್ ಇಲಾಖೆಯ ಮೇಲೆ ತನ್ನ ಪ್ರಭಾವವನ್ನು ಬೀರಿ ಸಾಮಾಜಿಕವಾಗಿ ಕಾಂಗ್ರೆಸ್ ಪಕ್ಷದ ಯಾರೆಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಅವರು ಕೆಲಸ ಮಾಡೋದಾಗೆ ಪ್ರಭಾವವನ್ನು ಬಳಸಿಕೊಂಡು ನಮ್ಮನ್ನು ಬಂಧಿಸಲಿಕ್ಕೆ ತಯಾರು ನಡೆಸಿದೆ. ನಾವು ನಿಲ್ಲೋದಿಲ್ಲ, ನಾವು ನಿಲ್ಲಿಸುವುದು ಕೂಡ ಇಲ್ಲ. ಇದು ಮುಂದುವರಿಯಲಿದೆ. ನಮ್ಮ ಹೋರಾಟ ಇಂಡಿಯಾನಾ ಹಾಸ್ಪಿಟಲ್ನ ಗೇಟ್ನಿಂದ ನಾಳೆಯಿಂದ ಶುರುವಾಗಲಿದೆ. ನೀವು ಕಾದು ನೋಡಿ. ನಾವು ಜನರ ಪರವಾಗಿದ್ದೇವೆ, ಬಡವರ ಪರವಾಗಿದ್ದೇವೆ, ಅವರ ಪರವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ನಾವು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನನಗೆ ಬಂದ ಗತಿ ಸಾಧಾರಣ ಜನರಿಗೆ ಬರಬಾರ್ದು, ಅಲ್ಲಿ ಯಾವುದೇ ಒಬ್ಬ ರೋಗಿ ನರಳಬಾರ್ದು, ಡೆಡ್ ಬಾಡಿ ನಾಳೆಯಿಂದ ಬಿಡದಂತ ಯಾವುದೇ ಕೇಸ್ ಸಿಕ್ಕಿದ್ರು ನಾವು ಅವರಿಗೆ ತೋರಿಸಿಕೊಡ್ತೇವೆ ಕಾಂಗ್ರೆಸ್ ಪಕ್ಷ ಏನಂದ್ರೆ. ರಾಜ್ಯಡು 10ನೇ ಕ್ಲಾಸ್ ಪರೀಕ್ಷೆ ನಡಪಾಯರೆ ತೀರ್ಮಾನ ಮಲ್ತದ. SSLC ಪರೀಕ್ಷೆ ನಡಪಾವಂದು ಪುನವು ಸುಲಭತ್ ಕರಿನ ವರ್ಷದ ಆಧಾರದ ಮಿತ್ತು 10ನೇ ಕ್ಲಾಸ್ ತಕ್ಲಿನ ಪಾಸ್ ಮಲ್ಪುಗಾಂದಿ ಎನ್ನುಂಡ ಕರಿನ ಸರ್ತಿ 1ನೇ ಕ್ಲಾಸ್ ಪರೀಕ್ಷೆನೇ ನಡೆತದಿಂದ ರಾಜ್ಯದ ಶಿಕ್ಷಣ ಮಂತ್ರಿ ಸುರೇಶ್ ಕುಮಾರ್ ಪಂತೆರ ಆರು ಈ ಬಗೆಟ್ಟು ಸುದ್ದಿಗಾರರ ಪಾತಿರ್ದೆರ. ರಾಜ್ಯದ ಶಿಕ್ಷಣ ಮಂತ್ರಿ ಎಸ್ ಸುರೇಶ್ ಕುಮಾರ್ ಸುದ್ದಿಗಾರರ ಪಾತಿರ್ದು ಈ ಸಾಲದ SSLC ಪರೀಕ್ಷೆ ನಡಪಾಯರೆ ತೀರ್ಮಾನ ದೆತ್ತೊಂದ. ಪರೀಕ್ಷೆ ನಡಪಾವಂದೆ ಪಾಸ್ ಮಲ್ಪೊಲಿ ಪಂಡ ಕರಿನ ವರ್ಷದ ಆಧಾರ ದೆತ್ತೊನಿರೆ ಕರಿನ ವರ್ಷ 1ನೇ ಕ್ಲಾಸ್ ಪರೀಕ್ಷೆನೇ ನಡೆತದಿಜೆ. ಕೆಲವು ಸಮೀಕ್ಷೆಲಿಡು ಪರೀಕ್ಷೆ ಬೊಡ್ಚಿಂದ ಅಭಿಪ್ರಾಯ ಬೈದನ ಆಂಡ 10ನೇ ಕ್ಲಾಸ್ ಪರೀಕ್ಷೆ ನಡಪಾವಂದೆ ಪುನವು ಸುಲಭದ ವಿಚಾರ ಅತ್. ಈ ಸರ್ತಿ 8,75,000 ಹೆಚ್ಚ ಜೋಕುಲು SSLC ಪರೀಕ್ಷೆ ಬರೆಯರೆ ಉಲ್ಲೇರಿಂದ ಪಂಡಿರ. ಲೆಕ್ಕ, ವಿಜ್ಞಾನ, ಸಮಾಜ ಇಂಚ 3 ವಿಷಯ ಸೇರ್ದು 1 ಪೇಪರ್ ಕೊರ್ಪುಡೋ.
ದಿಂಜ ಅಜಪ್ಪುದ ಪ್ರಶ್ನೆಲಿನ ಕೇನುಂಡು ಪ್ರಶ್ನೆಲು ಸುಲಭ ಬೊಕ್ಕ ಸೀದಾ ಒಪ್ಪುಂಡು ಜೋಕುಲು ಪೋಡಿಪುನ ಅಗತ್ಯೇಜಿ ಒಂದುವೇ ರೀತಿ ಕುಡೊಂಜಿ ಪೇಪರ್ ಭಾಷಾ ವಿಷಯಲು ಉಪ್ಪುಂಡು ಮಂತ್ರಿಯರು ಪಂಡಿರ ಜುಲೈ 3ನೇ ವಾರಡು ಪರೀಕ್ಷೆ ನಡಪಾಯರೆ ತೀರ್ಮಾನ ಮಲ್ತದುಂಡು 20 ದಿನೊಡ್ದುಂಬು ಪರೀಕ್ಷೆದ ದಿನ ಘೋಷಣೆ ಮಲ್ಪುಂಡು ಕೊರೋನಾ ಕಾರಣ ಪರೀಕ್ಷೆ ಬರೆಯರೆ ಆಯ್ಜಿಂದ ಅಂಚಿನ ಜೋಕ್ಲಿಗೂ ಕುಡೋರ ಅವಕಾಶ ಉಂಡು ಹೊಸ ಅಭ್ಯರ್ಥಿಲಾದ ಪರೀಕ್ಷೆ ಬರೆಯರೆ ಅವಕಾಶ ಕೊರ್ಪುಂಡು ಆದಿಸಾರ ಕೇಂದ್ರಲೆಡು ಪರೀಕ್ಷೆ ನಡಪಾವುಂಡು ಒಂಜಿ ಕೋಣೆಡು 10-12 ಜೋಕ್ಲಿನ ಕುಲ್ಲಾದ ಪರೀಕ್ಷೆ ನಡಪಾವ ಪರೀಕ್ಷೆಡು ಏರೆಲ್ಲ ಫೇಲ್ ಮಲ್ಪುಜಿಂದು ಬರೋಕಾತೆ ಮಂತ್ರಿ ಸುರೇಶ್ ಕುಮಾರ್ ಪಂತಿರ ಕಾಂಗ್ರೆಸ್ ಪಕ್ಷದ ಸೋಷಿಯಲ್ ಮೀಡಿಯಾದ ಕೆಲಸ ಮಲ್ಪನಕ್ಲೇನು ಪೋಡಿಪಾವನ ಕಾರ್ಯ ಬಿಜೆಪಿ ಸರ್ಕಾರದ್ದು ನಡತೊಂದುಂಡು ಮಾಜಿ ಮಂತ್ರಿ ಅಭಯ್ ಚಂದ್ರ ಜೈನ್ ದೂರ್ದೆರ ಶರಣ್ ಪಂಪುವೆಲ್ ಬಗಿಟ್ಟು ಟ್ರೋಲ್ ಮಲ್ತದನಂದು ದೂರ್ದ ಮಿತ್ತು ಬೆದ್ರದ ಯುವ ಕಾಂಗ್ರೆಸ್ನ ಗುರ್ಕಾರ್ಯರು ವಕೀಲರು ಜಯಕುಮಾರ್ ಶೆಟ್ಟಿ ಬಂಧನ ವಿಚಾರಡು 6 ಕುಡ್ಲಡು ಮಾಜಿ ಮಂತ್ರಿ ಶಾಸಕರು ಯುಟಿ ಖಾದರ್ ಇತ್ತದು ಸುದ್ದಿ ಮಾಧ್ಯಮದ ಕ್ಲಡ ಪಾತಿರಿಯರ ಮಾಜಿ ಮಂತ್ರಿ ಅಭಯ್ ಚಂದ್ರ ಜೈನ್ ಕುಡ್ಲಡ್ ಸುದ್ದಿ ಮಾಧ್ಯಮದ ಕ್ಲಡ ಪಾತಿರ್ದು ಕಾಂಗ್ರೆಸ್ ಪಕ್ಷದ ಸೋಷಿಯಲ್ ಮೀಡಿಯಾಡು ಕೆಲಸ ಮಲ್ಪನಕ್ಲೆಗ್ ಪೋಡಿಪಾವನ ಕೆಲಸನು ಬಿಜೆಪಿ ಸರ್ಕಾರ ಮಲ್ತೊಂದುಂಡು ರಾತ್ರಿಡು ಮೂಡಬಿದ್ರೆ ಯುವ ಕಾಂಗ್ರೆಸ್ದ ಗುರ್ಕಾರ್ಯರು ಜಯಕುಮಾರ್ ಶೆಟ್ಟಿನ ಸಿಸಿಬಿ ಇಲಾಖೆದ ಪೊಲೀಸರು ಕುಡ್ಲಗ್ ಲೆತ್ತೊಂದು ಪೋದು ಬತ್ತಿನ ಅಗತ್ಯದಾನೆ ಆತ್ಯತ್ ಅರೆನಮಿತ್ತು ಕ್ರಿಮಿನಲ್ ಕೇಸ್ ಪಾಡ್ದಿರಂದು ಅರ್ದೂರಿಯರ ಸೋಷಿಯಲ್ ಮೀಡಿಯಾಡು ಓವಾಂಡಲ ವಿಷಯ ಟ್ರೋಲ್ ಆಂಡ ಅವಕ್ಕೆ ಶಿಕ್ಷೆ ಕೊರ್ಪುನ ಪ್ರಮೇಯ ಬರ್ಪುಜಿಂದು ಸುಪ್ರೀಂ ಕೋರ್ಟ್ ಪಂಡಲ ಈ ವಿಚಾರಡು ಸಿಸಿಬಿ ಇಲಾಖೆ ನಡತೊನ್ನ ರೀತಿ ಸರಿ ಇಜ್ಜೆ ದೆಕ್ ಕಾಂಗ್ರೆಸ್ ಪಕ್ಷ ವಿರೋಧ ಮಲ್ಪುನುಂದು ಆರ್ಪಂಡಿರ ತೌಕ್ತೆ ಚಂಡಮಾರುತೊಡ್ದು ದಕ್ಷಿಣ ಕನ್ನಡ ಜಿಲ್ಲೆದ ಕಡಲ ಬರಿಟ್ ಭಾರಿ ಮಲ್ಲ ನಷ್ಟ ಆತನ ಉಳ್ಳಾಲದ ಸೋಮೇಶ್ವರ ಬೀಚ್ ಶಶಿಬಿತ್ಲು ಬೀಚ್ ಲಿಡ್ ಕಡಲ್ದ ಸೆರೆಕ್ಲಿನ ಅಬ್ಬರಗು ತಡೆಪುಗೋಡೆ ಕಡಲು ಸೇರ್ತಂಡ ಸುಮಾರು 80 ಕೋಟಿಡ್ಲ ಹೆಚ್ಚ ನಷ್ಟ ಉಂಡಾತಂಡ 25 ಇಲ್ಲುಲೆಗ್ ನಷ್ಟ ಆತಂಡ ಮೀನುಗಾರರಿಗೆ ಸರ್ಕಾರದ್ದು ಸರಿಯಾಯಿನ ಕಾಲಗೂ ಸಬ್ಸಿಡಿ ತಿಕ್ಕಂದೆ ಸಾಲ ಕಟ್ಟರೆ ಕಷ್ಟೊಡುಲ್ಲೆರ ಇಂಚಿನ ಸಮಸ್ಯೆಲಿನ ಬಗೆಟ್ ಜಿಲ್ಲೆದ ಸಂಸದರು ಗುಮನ ಕೊರ್ದು ಸಮಸ್ಯೆ ಪರಿಹಾರ ಮಲ್ಪೊಡುಂದು ಅಭಯ್ ಚಂದ್ರ ಜೈನ್ ಪಂಡಿರ ರಾತ್ರಿ ಯುವಕ ಕಾಂಗ್ರೆಸ್ ಅಧ್ಯಕ್ಷರು ಅವರು ನ್ಯಾಯವಾದಿಗಳು ಆಗಿದ್ದಾರೆ. ಅವರ ಮನೆಗೆ ಬಂದು ನಿಮ್ಮ ಹತ್ರ ಮಾತಾಡಲಿಕ್ಕಿದೆ ಅಂತ ಮನೆಯಿಂದ ಹೊರಗೆ ಕರೆಸಿ ಕಾರ್ನಲ್ಲಿ ಹಾಕಿಕೊಂಡು ರಾತ್ರಿ ಮಂಗಳೂರಿಗೆ ಕರ್ಕೊಂಡು ಬರುವಂಥ ಕೆಲಸ CCB ಪೊಲೀಸ್ ಇಲಾಖೆ ಮಾಡಿದೆ. ಸುಪ್ರೀಂ ಕೋರ್ಟ್ ಕೂಡ ಜಡ್ಜ್ಮೆಂಟ್ ಇದೆ. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆದ ಕೂಡಲೇ ಅದು ಅದಕ್ಕೆ ಶಿಕ್ಷೆ ಕೊಡುವಂಥ ಪ್ರಮೇಯ ಬರುವುದಿಲ್ಲ ಎಂಬುದನ್ನು ಕೂಡ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಕಮಿಷನರೇಟ್ ವ್ಯಾಪ್ತಿಯ ಈ ಪ್ರದೇಶದಲ್ಲಿ CCB ಇಲಾಖೆಯವರು ರಾತ್ರಿ ನಮ್ಮ ಯುವಕರನ್ನು ಬಂಧಿಸಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡುವಂಥ ಕೆಲಸ ಮಾಡಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಯಾಕೆಂದರೆ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇರ್ಬೋದು, ಅವರ ಮನೆಯವರ ಪಾತ್ರ ಇರ್ಬೋದು ಎಂಬ ಭಯ ಇವತ್ತು ನಮಗೆ ಹುಟ್ಟಿದೆ. ನಮ್ಮ ಮುಲ್ಕಿಯ ಶಶಿನಲ್ಲಿ ಕಡಲಿಗೆ ಹಾಕಿದಂಥ ಸುಮಾರು 8-10 ಕೋಟಿ ರೂಪಾಯಿಯ ಯಾವುದು ತಡೆಗೋಡೆಗೆ ಕಲ್ಲು ಹಾಕಿದ್ದೇವೆ, ಅದೆಲ್ಲ ಸಮುದ್ರ ಪಾಲಾಗಿದೆ. ಸುಮಾರು 25-30 ಮನೆಗಳಿಗೆ ಹಾನಿಯಾಗಿದೆ. ಯಾವುದೇ ಪರಿಹಾರವನ್ನು ಇನ್ನೂ ಕೂಡ ಕೊಡಲಿಲ್ಲ. ಉಸ್ತುವಾರಿ ಸಚಿವರು, ಮೀನುಗಾರಿಕಾ ಸಚಿವರು ಯಾವುದೇ ನಿರ್ಧಾರವನ್ನು ಇನ್ನೂ ಕೂಡ ತೆಗೆದುಕೊಳ್ಳಲಿಲ್ಲ. ಯಾಕೆಂದರೆ ನಾನೊಬ್ಬ ಮಾಜಿ ಮೀನುಗಾರಿಕಾ ಸಚಿವನಾಗಿ ಇವತ್ತು ಈ ಸರ್ಕಾರದ ವೈಫಲ್ಯ, ಇವತ್ತು ಮೀನುಗಾರರಿಗೆ ಕೊಡುವಂಥ ಡೀಸೆಲ್ ಸಬ್ಸಿಡಿಯನ್ನು ಸಮಯಕ್ಕೆ ಸರಿಯಾಗಿ ಕೊಡದೆ ಮೀನುಗಾರಿಕೆ ಮಾಡಲಿಕ್ಕೆ ತೊಂದರೆಯನ್ನು ಕೊಡುವಂಥ ಕೆಲಸ ಈ ಸರ್ಕಾರ ಮಾಡಿದೆ. ಅವರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ದೊಡ್ಡ ಬೋಟುಗಳನ್ನು ಮಾಡಿದ್ದಾರೆ. ಅವರಿಗೆ ಇವತ್ತು ಸಾಲ ಮರುಪಾವತಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಾಜಿ ಮಂತ್ರಿ ಶಾಸಕರು ಯುಟಿ ಖಾದರ್ ಬೊಕ್ಕ ಪಕ್ಷದ ನಾಯಕರು ಸುದ್ದಿ ಕುಟುಡಿತ್ತೆರ ದೇಶದ ಜನಕುಲು ಎಂಕ್ಲೆಗ್ ಸರ್ಟಿಫಿಕೇಟ್ ಕೊಡ್ತಾರೆ. ಕೊರೋನಾ ಲಸಿಕೆ ಕೊರ್ಪುನವಲು ಅವ್ಯವಹಾರ ಭ್ರಷ್ಟಾಚಾರ ನಡೆತದನ್ನು ಪಂಡಿದು ಕಾಂಗ್ರೆಸ್ ಜಿಲ್ಲಾ ಗುರ್ಕಾರ್ಯರು ಹರೀಶ್ ಕುಮಾರ್ ಪಂಡಿನ ಪಾತಿರಗೂ ವಿರೋಧ ಮಲ್ಪ ಅಂದು ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಗುರ್ಕಾರ್ಯರು ಸುದರ್ಶನ್ ಮೂಡಬಿದ್ರೆ ಪಂತೆರ 6 ಕುಡ್ಲಡು ಸುದ್ದಿಗಾರರ ಪಾತಿರಿಯರ ಭಾರತೀಯ ಜನತಾ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಗುರ್ಕಾರ್ಯರು ಸುದರ್ಶನ್ ಮೂಡಬಿದ್ರೆ ಶುಕ್ರವಾರ ಕುಡ್ಲಡು ಸುದ್ದಿಗಾರರ ಪಾತಿರ್ದು ಬಿಜೆಪಿ ಯೋಗ್ಯತೆ ಬಗೆಟ್ ಕಾಂಗ್ರೆಸ್ ತಕುಲು ಎಂಕ್ಲೆಗ್ ಪನ್ನುಡಾಯಿನ ಅಗತ್ಯ ಇಜ್ಜಿ ದೇಶದ ಜನಕುಲು ಎಂಕ್ಲೆಗ್ ಸರ್ಟಿಫಿಕೇಟ್ ಕೊಡ್ತಿರು ಲಸಿಕೆ ಕೊಡ್ಪುನವುಲು ಅವ್ಯವಹಾರ ಆತನು ಭ್ರಷ್ಟಾಚಾರ ನಡೆತದನೆಂದು ಕಾಂಗ್ರೆಸ್ ಜಿಲ್ಲಾ ಗುರ್ಕಾರ್ಯರು ಹರೀಶ್ ಕುಮಾರ್ ಪಂಡಿನ ಪಾತಿರಗೂ ವಿರೋಧ ಮಲ್ಪುವಾನ್ ಪಂಡಿರ ಶಾಸಕರು ವೇದವ್ಯಾಸ್ ಕಾಮತ್ ಇಲ್ಲಡು ಕೊರೋನಾ ಲಸಿಕೆದ ಟೋಕನ್ ಪಟ್ಟೊಂದುಲೆರೆಂದು ಪನ್ಪುನ
ದೂರದ ಬಗಿಟ್ಟು ದಾಖಲೆ ಇತ್ತನ್ನ ಪಿದೈಪಾಡೆಡ್ ಲಸಿಕೆ ವಿಚಾರಡು ಯುಟಿ ಕಾದರ್ ದಿನಕ್ಕೊಂಜಿ ಪಾತೆರ ಪನ್ನೊಂದುಲ್ಲೆರ ಲಸಿಕೆ ಬಗಿಟ್ಟು ಅಪಪ್ರಚಾರ ಮಲ್ತಿನ ಕಾದರ್ ಅರೆನ ಇಲ್ಲಡೆ ವೈದ್ಯಾಧಿಕಾರಿಗಳ ಲೆಪುಡ ಒಂದು ಲಸಿಕೆದೆ ತುಂದಿನಿದಾಯ ಎಂದು ಸುದರ್ಶನ್ ಪ್ರಶ್ನೆ ಮಲ್ತೆರ ಲಸಿಕೆ ವಿಚಾರಡು ಭ್ರಷ್ಟಾಚಾರ ಆತನಂದು ಪನ್ಪುನ ಕಾದರ್ ಶೈಕ್ಷಣಿಕ ವಿಚಾರವನ್ನ ದೂರ್ದೇರ ಶೈಕ್ಷಣಿಕ ವಿಚಾರಡು ಏರ್ಲಾ ಪೋಡಿಪುನ ಅಗತ್ಯ ಇಜ್ಜಿ ಈ ವಿಚಾರನು ರಾಜ್ಯ ಬೊಕ್ಕ ಕೇಂದ್ರ ಸರ್ಕಾರದ ಹಿರಿಯ ನಾಯಕರು ಸರಿಯಾದ ಪರಿಹಾರ ಮಲ್ಪೆರೆಂದು ಸುದರ್ಶನ್ ಬೆದ್ರ ಪಂಡಿರ. ಬಿಜೆಪಿಯ ಯೋಗ್ಯತೆಯ ಬಗ್ಗೆ ಕಾಂಗ್ರೆಸ್ ಸರ್ಟಿಫಿಕೇಟ್ ಕೊಡುವಂಥ ಅವಶ್ಯಕತೆ ಇಲ್ಲ. ದೇಶದ ಜನರು ಈಗಾಗಲೇ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಲಸಿಕೆ ನೀಡುವಲ್ಲಿ ಅವ್ಯವಹಾರ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಎನ್ನುವಂತಹ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರಾಗಿರುವಂಥ ಹರೀಶ್ ಕುಮಾರ್ ಅವರ ಹೇಳಿಕೆಯನ್ನು ಖಂಡಿಸ್ತೇನೆ. ಅಂತಹ ದೌರ್ಭಾಗ್ಯ ಬಿಜೆಪಿಯ ಕಾರ್ಯಕರ್ತರಿಗೆ ಇನ್ನೂ ಬಂದಿಲ್ಲ. ಶಾಸಕರಾದ ವೇದವ್ಯಾಸ್ ಕಾಮತ್ ಮನೆಯಲ್ಲಿ ಲಸಿಕೆಯ ಟೋಕನ್ ವಿತರಿಸ್ತಾ ಇದ್ದಾರೆ ಎನ್ನುವಂಥ ಒಂದು ಬಲವಾದ ಆರೋಪವನ್ನು ಮಾಡಿದ್ದೀರಿ. ಈ ಬಗ್ಗೆ ಏನಾದರೂ ದಾಖಲೆ ಇದ್ದರೆ ಅದನ್ನು ಬಹಿರಂಗಪಡಿಸಬೇಕು ಎನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ನಮ್ಮ ಜನಪ್ರತಿನಿಧಿಗಳು ಲಸಿಕೆ ನೀಡುವಲ್ಲಿ ಲಸಿಕೆ ಕೇಂದ್ರದಲ್ಲಿ ಹೋಗಿ ನಿಂತ್ಕೊಳ್ತಾರೆ, ಅವರಿಗೇನು ಕೆಲಸ ಎನ್ನುವಂಥ ಪ್ರಶ್ನೆಯನ್ನು ಹಾಕಿದ್ದೀರಿ. ಆದರೆ ನಿಮ್ಮ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ಗಳು ಕೂಡ ಅನೇಕ ವಾರ್ಡ್ಗಳಲ್ಲಿ ಹೋಗಿ ಲಸಿಕೆ ವಿತರಣೆ ಕೇಂದ್ರದಲ್ಲಿ ನಿಂತಿರುವುದು ನಮ್ಮ ದಾಖಲೆಯಲ್ಲಿ ಇದೆ, ನಮ್ಮ ಹತ್ರ ದಾಖಲೆ ಇದೆ. ಪ್ರಾರಂಭದಲ್ಲಿ ಲಸಿಕೆ ಬಂದಾಗ ಲಿಮಿಟೆಡ್ ಆಗಿ ಬರ್ತಾ ಇತ್ತು. ಆದರೆ ಕಾಂಗ್ರೆಸ್ನ ಅನೇಕ ಕಾರ್ಯಕರ್ತರು ಆ ವಾರ್ಡ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಾ ನಾಳೆ ಲಸಿಕೆ ಬಂದಿದೆ, ಎಲ್ಲರೂ ಬಂದು ತೆಗೆದುಕೊಳ್ಳಿ ಎನ್ನುವಂಥ ಒಂದು ಪ್ರಚಾರ ಮಾಡಿದ ಪರಿಣಾಮದಿಂದ ಪ್ರಾರಂಭದಲ್ಲಿ ಅನೇಕ ಲಸಿಕಾ ಕೇಂದ್ರದಲ್ಲಿ ಜನಜಂಗುಳಿ ಗದ್ದಲ ಅದು ಏರ್ಪಾಡಾಯಿತು. ಅದಕ್ಕೆ ಕಾಂಗ್ರೆಸ್ಸೇ ಕಾರಣ. ಆದರೆ ಇವತ್ತು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಹೆಚ್ಚಿನ ವಾರ್ಡ್ಗಳಲ್ಲಿ ಹೋಗಿ ನಿಂತು ಆ ಲಸಿಕೆ ವಿತರಣೆ ಬಹಳ ವ್ಯವಸ್ಥಿತವಾಗಿ ನಡೆಸುವಲ್ಲಿ ಜಿಲ್ಲಾಡಳಿತದ ಜೊತೆ ನಮ್ಮ ಕಾರ್ಯಕರ್ತರು ಮತ್ತು ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಇನ್ನೊಂದು ಲಸಿಕೆಯ ಬಗ್ಗೆ ನಮ್ಮ ಖಾದರ್ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾನು ಜನರನ್ನು ದಾರಿ ತಪ್ಪಿಸುವಂಥ ಹೇಳಿಕೆಯನ್ನು ಕೊಟ್ಟಿಲ್ಲ ಎನ್ನುವ ಹೇಳಿಕೆಯನ್ನು ನಿನ್ನೆ ಕೊಟ್ಟಿದ್ದಾರೆ. ಆದರೆ ನಮ್ಮ ಹತ್ರ ದಾಖಲೆ ಇದೆ. ಅವರು ಜನವರಿಯಲ್ಲಿ ಮಾಡಿದಂಥ ಅವರ ಟ್ವಿಟರ್, ಅವರ ಪೇಪರ್ ಸ್ಟೇಟ್ಮೆಂಟ್ ಪ್ರತಿಯೊಂದರಲ್ಲೂ ಕೂಡ ಜನರ ಹಾದಿಯನ್ನು ತಪ್ಪಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಪ್ರಧಾನಮಂತ್ರಿಗಳು ಸಮೇತ ಲಸಿಕಾ ಕೇಂದ್ರಕ್ಕೆ ಹೋಗಿ ಲಸಿಕೆಯನ್ನು ಪಡೆದಿದ್ದಾರೆ. ಆದರೆ ಇವರು ತನ್ನ ಮನೆಗೆ ವೈದ್ಯಾಧಿಕಾರಿಯನ್ನು ಕರೆಸಿ ಲಸಿಕೆ ಪಡೆದದ್ದು ಮಾತ್ರ ಅಲ್ಲ, 45 ವರ್ಷ ಕೆಳಗಿನ ತನ್ನ ಆಪ್ತ ಸಹಾಯಕರಿಗೆ ಯಾವ ಮಾನದಂಡದಲ್ಲಿ ನೀವು ಲಸಿಕೆಯನ್ನು ಕೊಡಿಸಿದ್ದೀರಿ? ಇದು ಕಾದ ಉತ್ತರ ಕೊಡಬೇಕು. ಕಾಂಗ್ರೆಸ್ನ ಅಧ್ಯಕ್ಷ ಹರೀಶ್ ಕುಮಾರ್ ಅವರು ಉತ್ತರ ಕೊಡಬೇಕು. ಇವತ್ತು ನಮ್ಮ ಮೇಲೆ ಲಸಿಕೆ ವಿತರಣೆಯಲ್ಲಿ ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ. ಇದು ಯಾವ ಮಾನದಂಡದಲ್ಲಿ ನೀವು ಇವತ್ತು 45 ವರ್ಷದ ಕೆಳಗಿನ ಆಪ್ತ ಸಹಾಯಕರಿಗೆ ನೀವು ಕೊಡಿಸಿದಿರಿ? ಕೊರೋನಾ ಸೀಕ್ ಪಗರ್ನೇನು ತಡಪೆರೆ ಬೊಕ್ಕ ಕುಡ್ಲ ಸಬ್ ಜೈಲಡು ಲೆಕ್ಕೊಡ್ದಿಚ್ಚ ಕೈದಿಲು ಉಪ್ಪು ನೀಡಿದವರ ಜೈಲಡಿತ್ತಿನ 29 ಕೈದಿಲೆಗೂ ಜಾಮೀನು ಮಂಜೂರಾದ ಬಿಡುಗಡೆ ಮಲ್ತದಂಡ. ಈ ವರ್ಷಗೂ 15 ಕರಿನ ವರ್ಷಗೂ 14 ಇಂಚ 29 ಕೈದಿಲು ಬಿಡುಗಡೆ ಆತಿರ. ಈ ಜೈಲಡು 1 ವರ್ಷಡು 39 ವಿಚಾರಾಧೀನ ಕೈದಿಲೆಗೂ ಬೊಕ್ಕ 14 ಜನ ಬೇಲೆದಕ್ಲೆಗೂ ಕೊರೋನಾ ಸೀಕ್ ಬೈದಂಡ. ಕೊರೋನಾ ಸೀಕ್ ಪಗರುನೇನು ತಡಪೆರೆ ಬೊಕ್ಕ ಕುಡ್ಲಾ ಸಬ್ ಜೈಲಡು ಲೆಕ್ಕೊಡ್ದಿಚ್ಚ ಕೈದಿಲು ಉಪ್ಪು ನೀಡಿದವರ ಜೈಲಡಿತ್ತಿನ 29 ಕೈದಿಲೆಗ್ ಜಾಮೀನು ಮಂಜೂರಾದ ಬಿಡುಗಡೆ ಮಲ್ತದಂಡ. ಮುಲ್ಪ ಹೆಚ್ಚ ಪಂಡ 7 ವರ್ಷ ಮುಟ್ಟ ಶಿಕ್ಷೆ ಆಪುನಂಚಿನ ಕೇಸುಲೆನ 29 ವಿಚಾರಣಾಧೀನ ಕೈದಿಲೆನು ಜಾಮೀನದ ಮಿತ್ತು ಕರಿನ ವಾರ ಬಿಡುಗಡೆ ಮಲ್ತದಂಡ. ನ್ಯಾಯಾಧೀಶರು, ಪೊಲೀಸ್ ಕಮಿಷನರ್, ಎಸ್ಪಿ, ಜೈಲು ಮುಖ್ಯಸ್ಥರು, ಸರಕಾರಿ ಅಭಿಯೋಜಕರು ಇತ್ತಿನ ಸಮಿತಿ ತೂದು ಪಿಂದದು ಏರೇನು ಬುಡುಡ ಅಂಚಿನ ಕೈದಿಲೆನು ಬಿಡುಗಡೆ ಮಲ್ಪನ ಅಧಿಕಾರ ಪಡೆತಂಡ. ಐತಂಚ ಈ ವರ್ಷಗೂ 15 ಕರಿನ ವರ್ಷದೇಕ 14 ಜನ ತಂಚ ಜಾಮೀನು ಕೊರ್ತುನುಂದು ಜೈಲು ಮುಖ್ಯಸ್ಥರು ಚಂದನ್ ಪಟೇಲ್ ಪಂತೆರ. ಗಂಭೀರ ಅತ್ತಂದಿನ ಅಪರಾಧ ಮಲ್ತದು ಬಂಧನಾದ ಬಡಪೊತ್ತು ಆದಿತ್ತದು ಬೇತೆ ಕಾರಣೊಡ್ದು ಜಾಮೀನಿಗೆ ಪ್ರಯತ್ನ ಮಲ್ಪಂದೆ ಜೈಲಡೆ ಬಾಕಿ ಆದಿತ್ತಿನಕ್ಲೆಗ್ ಅಕ್ಲಿನ ಎಡ್ಡ ನಡತೆ ತೂದು ಜಾಮೀನಿಗೆ ಶಿಫಾರಸು ಮಲ್ತದಿತ್ತಂಡ. ಜೈಲಿಗೆ ಬರ್ಪುನ ನೂದೆಟ್ಟು ಸೊನ್ಪತ ಎಣ್ಣೆ ತಾತ ಜನಕ್ಕೂ ಸೀಕ್ ಉಪ್ಪುಂಡೋ. ಜೈಲಿಗೆ ಪಾಡ್ನಗ ರ್ಯಾಪಿಡ್ ಟೆಸ್ಟ್ ಮಲ್ಪುಂಡೋ. ನೆಗೆಟಿವ್ ಬತ್ತಂಡಲ ಅಕ್ಲಿನ ಬೇತನೆ ಕುಲ್ಲಾಂಡೋ. ಸ್ವಾಬ್ ಪರೀಕ್ಷೆದ ವರದಿ 2 ದಿನ ಕಡಸು ನೀಡಿದವರ ಸೀಕ್ ಇತ್ತಂಡ ಕುಡೋರಿಯಗ್ ಪಗರುನ ಸಾಧ್ಯತೆ ಹೆಚ್ಚೌಂಡೋ. ಅಂಚಾದ ಜೈಲಿಡು ಕೊರೋನಾ ಸೀಕ್ ಪರಡಂದಿನಂಚ ತೋವನ್ನವೇ ಸವಾಲಾದುಂಡೋ. ಮುಲ್ಪ 210 ಕೈದಿಲೆನು ದಿವೋಲೆ. ಗುರುವಾರ ಮುಟ್ಟ 328 ವಿಚಾರಾಧೀನ ಕೈದಿಲಿತ್ತೆರ.
ಜೈಲ್ದ ಸೆಲ್ಲಡ್ ಲೆಕ್ಕೊಡ್ದಿಚ್ಚ ಕೈದಿಲಿನ ಪಾಡು ನೀಡಿದವ್ರ ಕೊರೋನಾ ನಿಯಂತ್ರಣ ಕಷ್ಟ 1 ವರ್ಷದ 39 ವಿಚಾರಧೀನ ಕೈದಿಗೆ ಬೊಕ್ಕ 14 ಜನ ಬೇಲದಕ್ಲಿಗ್ ಕೊರೋನಾ ಸೀಕ್ ತೋಜಿದಂಡ ವಿಡಿಯೋ ಕಾನ್ಫರೆನ್ಸ್ ಕೈದಿಲಿನ ಹಾಜರಿ ತೋಜಾವ್ ನೀಡಿದು ದೂರದ ಜೈಲಡಿತ್ತಿನಲ ಕಲಾಪ ನಡಪಾಯರೆ ಉಪದ್ರ ಆಪುಜಿಂದು ಜೈಲು ಮೂಲ ತೆರಿಪಾದಂಡ. ಶ್ರೀಕೃಷ್ಣ ಪಂಚಾಂಗದ ಶ್ರೀನಿವಾಸ ಅಡಿಗೇರ್ನ ಮರ್ಮಲು ಇಲ್ಲಡ್ ಕಾರ್ಪಿರ ದಿಪ್ಪುನಗ ಅವು ಜೋರುಡು ಪಿರ ಬತ್ತದು ಇಲ್ಲದ ಗುವೆಲ್ಗಬೂರ್ನ ಸಂಗತಿ ಬ್ರಹ್ಮಾವರ ತಾಲೂಕುದ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಸುತ್ತುಡು ನಡೆತದ ಕಾರ್ಪಿರ ದಿತ್ತಿನಾರು ಅಮಸರೋಡು ಪೀದ ಇಲ್ಲಾಗಿದ್ದು ಜೀವವರಿ ಪಾದೇರ. ಬ್ರಹ್ಮಾವರ ತಾಲೂಕುದ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಸುತ್ತುಡು ಕಾರೊಂಜೇನು ಪಿರದಿಪ್ಪುನಗ ಆಯ್ನ ಪರಮೊಸುಡು ಕಾರು ಇಲ್ಲದ ಗುವೆಲ್ಗಬೂರ್ನ ವಿಚಿತ್ರ ಸಂಗತಿ ನಡೆತದ. ಶ್ರೀನಿವಾಸ ಅಡಿಗೇರ್ನ ಕಾರು ಗುವೆಲ್ಗಬೂರ್ದುಂಡು. ಶ್ರೀನಿವಾಸ ಅಡಿಗೇರ್ನ ಮರ್ಮಲ್ ಕಾರಿನ ಪಿರದಿಪ್ಪುನಗ ಬ್ರೇಕ್ದ ಬದಲಿಗೆ ಎಕ್ಸ್ಲೇಟರ್ ಪ್ರೆಸ್ ಮಲ್ತಿ ನೀಡಿದವ್ರ ಇಂಚಾತಂಡ ಒರಾನೆ ಜೋರುಡು ಕಾರು ಪಿರಪೋಯಿ ನೀಡಿದವ್ರ ಸೀದಾ ಇಲ್ಲಲ್ದ ಗುವೆಲ್ಗ ಬೂರ್ದುಂಡು. ಕಾರು ಗುವೆಲ್ಗ ಬೂರರೆ ಅನಗ ಕಾರಡ್ದು ಪಿದ ಇಲಾಗಿದ್ದು ಶ್ರೀನಿವಾಸ ಅಡಿಗೇರ್ನ ಮರ್ಮಲ್ ಜೀವವರಿ ಪಾವಂದಿರ. ನಡುರಾತ್ರಿ ಊರ್ದಕ್ಕಲು ಸೇರ್ದು ಕ್ರೇನಡು ಕಾರನ್ನು ಗುವೆಲಿಡ್ದು ಮಿತ್ತು ಒಯ್ತದೇರ. ಗುರುವಾರ ಬಯ್ಯಗ ನಡತಿನ ಈ ಸಂಗತಿ ಸಾಮಾಜಿಕ ಜಾಲತಾಣಡು ಸುದ್ದಿ ಆವೊಂದುಂಡು. ಅಬುದಾಬಿಡು ಕೇರಳದ ತ್ರಿಶೂರ್ ಕೃಷ್ಣನ್ ಪನ್ಪುನರನ ಕಾರ್ದ ಅಡಿಕಬೂರ್ನ ಸೂಡನ್ ದೇಶದ ಆಣೂರಿ ತೀರ್ ನೀಡಿದವ್ರ ಕೃಷ್ಣನ್ರೆಗೂ ಅಬುದಾಬಿ ಕೋರ್ಟು ಮರಣದಂಡನೆ ಶಿಕ್ಷೆ ಜಾರಿ ಮಾಡ್ತದಿತ್ತಂಡ. ಈ ವಿಚಾರದರಿನ ಲುಲ್ಲು ಗ್ರೂಪ್ ಮುಖ್ಯಸ್ಥರು ಯೂಸುಫ್ ಅಲಿ ಸೂಡನ್ದ ಆಣನ ಕುಟುಂಬಗೂ 1 ಕೋಟಿ ರೂಪಾಯಿ ಪರಿಹಾರ ಕೊರ್ಪುನ ಒಪ್ಪಂದ ಮಲ್ತದು ಕೃಷ್ಣನ್ ಮೆರೆನ ಬುಡುಗಡೆಗೂ ಸಹಾಯ ಮಲ್ತದೇರ. 2013 ಕೃಷ್ಣನ್ ಜೈಲಿಡೆತ್ತಿದ್ದು ನನ್ನ ಬೇಗ ಕೇರಳಗೂ ಬರೊಂದುಲ್ಲೇರ. ಅಬುದಾಬಿಡು ಅಪಘಾತ ಕೇಸ್ ಒಂಜೆಕ್ ಸಂಬಂಧಪಟ್ಟದು ಮರಣದಂಡನೆ ಶಿಕ್ಷೆ ಪಡೆದಿತ್ತಿನ ಕೇರಳದ ಜವಣಗ್ ಲುಲ್ಲು ಗ್ರೂಪ್ ಮುಖ್ಯಸ್ಥರು ಯೂಸುಫ್ ಅಲಿ ಸಾಯ ಒದಗಾದಿತ್ತದು ಜವಣೆ ಬೇಗ ದೂರುಡ್ದು ಬುಡುಗಡೆ ಆದು ಊರಿಗೂ ಬರಿಯರುಲ್ಲೇರ. ಕೇರಳ ತ್ರಿಶೂರ್ ಜಿಲ್ಲೆದ ಕೃಷ್ಣನ್ ಅಬುದಾಬಿಡು ಕಾರಡು ಪೋವಂದುಪ್ಪುನಗ ಸುಡಾನ್ ಮೂಲದ ಆಣೋರಿ ಕಾರದಡಿಕ ಬೂರ್ದು ತೀರ್ದೆ. ಈ ಕೇಸಿಡು ಕೃಷ್ಣನ್ ಅಪರಾಧಿಯಿಂದ ಅಬುದಾಬಿದ ಕೋರ್ಟು 2013 ಮರಣದಂಡನೆ ಶಿಕ್ಷೆ ಪಾಡ್ದಂಡ. ಆಯ್ದ ಬೊಕ್ಕ ಕೃಷ್ಣನ್ ಜೈಲಿಡಿತ್ತೇರ. ಕೃಷ್ಣನ್ ಕುಟುಂಬದಕಲು ಬುಡುಗಡೆಗೆ ಏತ್ತು ಪ್ರಯತ್ನ ಮಲ್ತಂಡಲ ಸಾಧ್ಯ ಆದಿಜ್ಜಾಂಡ್. ಆಯ್ದ ಬೊಕ್ಕ ಯೂಸುಫ್ ಅಲಿಗೂ ಗೊತ್ತಾದ ಆರು ಸೂಡನ್ದ ಆಣನ ಕುಟುಂಬದ ಕ್ಲಡ ಪಾತ್ರಕತೆ ನಡಪಾದ ಅಕ್ಲಿಗೂ 1 ಕೋಟಿ ರೂಪಾಯಿ ಪರಿಹಾರ ಕೊರ್ಪೆಂದ್ ಒಪ್ಪಂದ ಮಲ್ತದೇರ. ಅಂಚಾದ ಕೃಷ್ಣನ್ ಬುಡುಗಡೆ ಆಯಿರುಲ್ಲೇರ. ಕಾನೂನು ಕಾರ್ಯಲು ಬೇಗ ಮುಗಿತದ ಕೃಷ್ಣನ್ ಕೇರಳಗೂ ಬರಿಯರುಲ್ಲೇರ. ಜವಣೆ ಕೃಷ್ಣನ್ಗೂ ಸಾಯ ಒದಗಾದು ಪಾಶಿಗೂ ಕೊರಂದಿನಂಚ ಮಲ್ತದು ಕುಡೊಂಜಿ ಜನ್ಮ ಕೊರ್ನ ಉದ್ಯಮಿ ಯೂಸಫ್ ಅಲಿಯರ್ನ ಈ ಎಡ್ಡೆ ಮನಸ್ಸಿಗೂ ಬಾರಿ ಮೆಚ್ಚಿಗೆ ಸಂದದನ. ಕನ್ನಡ ಸಿನಿಮಾ ರಂಗದ ಹಿರಿಯ ಪೋಷಕ ನಟಿ ಬಿ ಜಯ ಗುರುವಾರ ತೀರಿಯರ. ಅರೆಗೂ 77 ವರ್ಷ ಪ್ರಾಯ ಆದಿತ್ತನ. ಡಾಕ್ಟರ್ ರಾಜ್ಕುಮಾರ್ ರೇನ ಹೆಚ್ಚಿನ ಸಿನಿಮೋಲಿಡು ಪೋಷಕ ನಟಿ ಆದಿತ್ತಿನ ಬಿ ಜಯ ಅಚ್ಪ ವರ್ಷೋಡ್ದು ಕನ್ನಡ ಸಿನಿಮಾ ರಂಗುಡಿತ್ತೆರ. ಕನ್ನಡ ಸಿನಿಮಾ ರಂಗುಡು 300 ಹೆಚ್ಚ ಸಿನಿಮೋಲಿಡು ಕಲಾವಿದರಾದಿತ್ತಿನ ಹಿರಿಯ ಪೋಷಕ ನಟಿ ಬಿ ಜಯ ಗುರುವಾರ ತೀರ್ದೆರ. ಜೀವಡು ಕುದ್ಯ ಇತ್ತಿ ನೀಡಿದವ್ರ ಕುಳ್ಳಿ ಜಯ ಅಂದು ಪುದರ್ ಪಡೆದಿತ್ತೆರ. ಸಾರತ್ತೊರ್ಮನುತ್ತ 44 ಪುಟದಿನ ಜಯ ಸಾರತ್ತ ಒರ್ಮನುತ್ತ 58 ಭಕ್ತ ಪ್ರಹ್ಲಾದ ಸಿನಿಮೋಡು ವೇಷ ಪಾಡ್ದು ಕನ್ನಡ ಸಿನಿಮಾ ರಂಗುಗು ಪೊಗ್ಗುದೆರ. ಡಾಕ್ಟರ್ ರಾಜ್ಕುಮಾರ್ ರೇನ ಪಾಕ ಸಿನಿಮೊಲೆಡು ಪೋಷಕ ನಟಿಯಾದಿತ್ತೆರ. ಒಟ್ಟು 10 ವರ್ಷ ಸಿನಿಮಾ ನಟಿಯಾದಿತ್ತೆರು ಜಯ. ರಂಗಭೂಮಿದ ಅನುಭವಡ್ದು ಮಿತ್ತು ಬೈದಿನ ಜಯ ಸಿನಿಮಾದ ಒಟ್ಟುಗೂ ಪಾಕ ಧಾರಾವಾಹಿಲೆಡ್ಲ ವೇಷ ಪಾಡ್ದೆರ. ಬಿ ಜಯ ತೀರ್ ನೀಡಿದವ್ರ ಸ್ಯಾಂಡಲ್ವುಡ್ ಸಿನಿಮಾ ರಂಗ ಬಾರಿ ಬೇಜಾರು ತೆರಿಪಾದನ. ಇತ್ತೆ ಕುಡೋರೇನಿತ ಮಲ್ಲ ಸುದ್ದಿಲು. ಕಾರಿನ ವರ್ಷ ಒರ್ಮನೆ ಕ್ಲಾಸ್ ಪರೀಕ್ಷೆ ನಡಪಂದಿ ನೀಡಿದವ್ರ ಈ ಸರ್ತಿ 10ನೇ ಕ್ಲಾಸ್ ಪಾಸ್ ಮಲ್ಪರೆ ಸಾಧ್ಯಜಿ ಅಂಚಾದು SSLC ಪರೀಕ್ಷೆ ನಡಪಾಂಡು ಮಂತ್ರಿ ಸುರೇಶ್ ಕುಮಾರ್. ಕೊರೋನಾ ಸೀಕ್ ಪಗರುನ ತಡೆಪೆರೆ ಬೊಕ್ಕ ಕುಡ್ಲಾ ಸಬ್ ಜೈಲಡು ಲೆಕ್ಕೊಡ್ದಿಚ್ಚ ಕೈದಿಲು ಉಪ್ಪು ನೀಡಿದವ್ರ 29 ಕೈದಿಲೆಗೂ ಜಾಮೀನ್ ಚಂದನ್ ಪಟೇಲ್.
ಅಬುದಾಬಿಡು ಕೇರಳ ತ್ರಿಶೂರ್ದ ಕೃಷ್ಣನ್ ಪನ್ಪುನರಿನ ಮರಣದಂಡನೆ ತಪ್ಪಾಯಿನ ಉದ್ಯಮಿ ಯೂಸಫ್ ಅಲಿ 2013 ದಿಂಚ ಜೈಲಡಿತ್ತಿನ ಕೃಷ್ಣನ್ ಬೇಗ ಊರುಗು. ಕೊರೋನಾ ಸಿಕ್ಕಿತ್ತಿನ ಬಂಜಿನಲ್ಲಿನ ಬೇತೆ ಬೇತೆ ಆಸ್ಪತ್ರೆ ಬಲಿ ಬರ್ಪಾದಿನ ದೂರು ಸತ್ಯಗು ದೂರ ವೈದ್ಯರಿಗೂ ನೆಡ್ದು ಬಾರಿ ಬೇಜಾರಾತಂದು ಸುದ್ದಿಗುಟ್ಟೋಡು ಅಸೋಸಿಯೇಷನ್ ಆಫ್ ಮೆಡಿಕಲ್ ಕನ್ಸಲ್ಟೆಂಟ್. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.